ರಾಸಾಯನಿಕ ಗೊಬ್ಬರಕ್ಕೆ ಪರ್ಯಾಯವಾಗಿ ಸೆಗಣಿ ಹುಡಿ ಬಳಸಿ ಉತ್ತಮ ಇಳುವರಿ ಪಡೆಯುವ ಮೂಲಕ ಪುತ್ತೂರು ತಾಲೂಕಿನ ಇಂಜಿನಿಯರಿಂಗ್ ಪದವೀಧರ ಕೃಷಿಕರೊಬ್ಬರ ಪ್ರಯೋಗ ಯಶಸ್ವಿಯಾಗಿದೆ. ಭೂಮಿಯನ್ನ ರಾಸಾಯನಿಕ ಮುಕ್ತವಾಗಿಸುವಲ್ಲಿ ಪರಿಣಾಮಕಾರಿ ಪ್ರಯೋಗಗಳು ಅಲ್ಲಲ್ಲಿ ರೈತರಿಂದಲೇ ನಡೆಯುತ್ತಿದ್ದು, ಪುತ್ತೂರಿನ ಮುಂಡೂರು ಗ್ರಾಮದ ಹಿಂದಾರು ನಿವಾಸಿ ಜಯಗುರು ಆಚಾರ್ ಸಗಣಿ ಹುಡಿ ಗೊಬ್ಬರದ ಮೂಲಕ ಸಾವಯವ ಕೃಷಿಗೆ ಹೊಸ ರೂಪ ನೀಡಿದ್ದಾರೆ. ರಾಸಾಯನಿಕ ಗೊಬ್ಬರಕ್ಕೆ ಗುಡ್ ಬೈ ಹೇಳಿ ಮರಳಿ ಸೆಗಣಿ ಗೊಬ್ಬರಕ್ಕೆ ಮೊರೆ ಹೋಗಿ ಉತ್ತಮ ಫಲ ಪಡೆಯುವ ಜೊತೆಗೆ ಭೂಮಿಯ ಫಲವತ್ತತೆಯನ್ನ ಹೆಚ್ಚಿಸುತ್ತಿದ್ದಾರೆ. ಕೃಷಿ ತೋಟಗಳಲ್ಲಿ ಸೆಗಣಿ ಬಳಕೆ ಹೊಸ ಪ್ರಯೋಗವಲ್ಲದಿದ್ರೂ ಸೆಗಣಿಯನ್ನ ಸಂಸ್ಕರಿಸಿ ಸೆಗಣಿಯಿಂದಲೂ ವಿವಿಧ ರೀತಿಯ ಕೃಷಿಗೆ ಉಪಕಾರಿ ವಸ್ತುಗಳನ್ನು ಪಡೆಯಬಹುದು ಎನ್ನುವುದನ್ನು ಪುತ್ತೂರಿನ ಈ ಯುವ ಕೃಷಿಕ ತೋರಿಸಿಕೊಟ್ಟಿದ್ದಾರೆ. ಕೃಷಿ ತೋಟಗಳಲ್ಲಿ ರಾಸಾಯನಿಕ ಗೊಬ್ಬರ ಯಾವಾಗ ಬಳಕೆ ಆರಂಭಗೊಂಡಿತ್ತೋ ಅಂದಿನಿಂದ ಭೂಮಿಯ ಫಲವತ್ತತೆ ನಾಶಗೊಂಡಿತ್ತು. ಈಗ ಮತ್ತೆ ಸಗಣಿ ಬಳಸುವ ಮೂಲಕ ಸಾವಯವ ಕೃಷಿಯ ಮಹತ್ವ ಮುನ್ನೆಲೆಗೆ ತರಬೇಕು ಎನ್ನುವುದು ಜಯಗುರು ಆಚಾರ್ನ ಮುಖ್ಯ ಉದ್ದೇಶವೂ ಆಗಿದೆ. ಹಟ್ಟಿಯಿಂದಲೇ ಸೆಗಣಿಯನ್ನ ಸಂಗ್ರಹಿಸಿ ತೊಟ್ಟಿಗೆ ಹಾಕಿ ಆ ಸೆಗಣಿಯನ್ನ ಪಂಪ್ ಬಳಸಿ ಸೆಗಣಿಯಿಂದ ನೀರಿನ ಅಂಶವನ್ನ ಬೇರ್ಪಡಿಸುವ ಯಂತ್ರಕ್ಕೆ ಹಾಯಿಸಲಾಗುತ್ತದೆ. ಈ ಯಂತ್ರದಲ್ಲಿ ಒಂದು ಕಡೆ ಸೆಗಣಿಯ ಹುಡಿ ತಯಾರಾದರೆ ಇನ್ನೊಂದು ಕಡೆ ಸೆಗಣಿಯ ನೀರಿನಂಶ ಪ್ರತ್ಯೇಕ ಟ್ಯಾಂಕ್ನಲ್ಲಿ ಶೇಖರಣೆಗೊಳ್ಳುತ್ತದೆ. ತಮ್ಮ ತೋಟಕ್ಕೆ ಬಳಸಿ ಉಳಿದ ಸೆಗಣಿ ಹುಡಿ ಗೊಬ್ಬರವನ್ನ ಮಾರಾಟವೂ ಮಾಡುತ್ತಿರುವ ಈ ಯುವ ಕೃಷಿಕ ಪ್ರಸ್ತುತ 40 ಕೆಜಿಯ ಪ್ಯಾಕೆಟ್ ಮಾಡಿ ಮಾರಾಟ ಮಾಡುತ್ತಿದ್ದಾರೆ. ಕೆಲವರು ತಮ್ಮ ವಾಹನಗಳಲ್ಲಿ ಬಂದು ಕೊಂಡೊಯ್ಯುತ್ತಾರೆ. ತಮ್ಮ ತೋಟಕ್ಕೆ ಬಳಸಿ ಉಳಿದ ಸೆಗಣಿ ಹುಡಿ ಗೊಬ್ಬರವನ್ನ ಮಾರಾಟ ಮಾಡುತ್ತಿರುವ ಈ ಯುವ ಕೃಷಿಕ ಪ್ರಸ್ತುತ 40 ಕೆಜಿಯ ಪ್ಯಾಕೆಟ್ ಮಾಡಿ ಮಾರಾಟ ಮಾಡುತ್ತಿದ್ದಾರೆ. ಕೆಲವರು ತಮ್ಮ ವಾಹನಗಳಲ್ಲಿ ಬಂದು ಕೊಂಡೊಯ್ಯುತ್ತಾರೆ. ತಿಂಗಳಿಗೆ ಅಂದಾಜು 750 ರಿಂದ 1000 ಪ್ಯಾಕೆಟ್ ಮಾರಾಟವಾಗುತ್ತಿದೆ. ಜೊತೆಗೆ ಗೋಮೂತ್ರ, ದನಗಳನ್ನ ತೊಳೆದ ನೀರು, ಸಗಣಿ ನೀರು ಸೇರಿಸಿ ಸ್ಲರ್ರಿ ತಯಾರಿಸಲಾಗುತ್ತದೆ. ಟ್ಯಾಂಕ್ ಮೂಲಕ ಸ್ಲರಿಯನ್ನ ತೋಟದಲ್ಲಿರುವ ಅಡಕೆ, ತೆಂಗು, ತರಕಾರಿ ತೋಟಕ್ಕೆ ಬಳಸುವ ಜೊತೆಗೆ 25 ಕಿಲೋಮೀಟರ್ ಸುತ್ತಲಿನ ತೋಟಗಳಿಗೆ ಟ್ಯಾಂಕರ್ ಮೂಲಕ ಪೂರೈಕೆ ಮಾಡುತ್ತಿದ್ದಾರೆ. ಉತ್ತಮ ಸೆಗಣಿ ಹುಡಿಯಂತೆ ಸ್ಲರ್ರಿಗೂ ಬೇಡಿಕೆ ಇದೆ. ಸಗಣಿ ಗೊಬ್ಬರ ಬಳಸಲು ಆರಂಭಿಸಿದ ಬಳಿಕ ತೋಟಕ್ಕೆ ರಾಸಾಯನಿಕ ಗೊಬ್ಬರ ಹಾಕುತ್ತಿಲ್ಲ. ಇದರಿಂದ ಅಡಿಕೆ ಕೊಳೆ ರೋಗವು ಇಳಿಮುಖಗೊಂಡಿದೆ ಎನ್ನುವುದು ಜಯಗುರು ಅವರ ಅನುಭವದ ಮಾತು. ನಮಗೆ ಇಲ್ಲಿ ದಿನಕ್ಕೊಂದು ಆಲ್ಮೋಸ್ಟ್ ಒಂದು ಪಿಕಪ್ನಷ್ಟು ಸೆಗಣಿ ಇಲ್ಲಿ ನಮ್ಮ ಉತ್ಪಾದನೆ ಆಗ್ತದೆ, ಅಂದರೆ ದನಗಳಿಂದ. ಆ ಸೆಗಣಿಯನ್ನು ನಾವು ಇಲ್ಲಿ ಬೇರೆ ಬೇರೆ ಕೃಷಿಗಳಿಗೆಲ್ಲ ನಾವು ಎಲ್ಲರೂ ಯೂಸ್ ಮಾಡ್ತಾರೆ. ಆದರೆ ಅದನ್ನು ಟ್ರಾನ್ಸ್ಪೋರ್ಟೇಷನ್ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತದೆ. ಯಾಕೆಂದರೆ ಸ್ವಲ್ಪ ಸೆಗಣಿ ಸ್ವಲ್ಪ ನೀರಿದ್ದರೆ ಅದು ತುಂಬ ಕಷ್ಟ ಆಗ್ತದೆ. ಅದನ್ನು ಏನು ಮಾಡ್ಬೋದು ಅಂತೇಳಿ ಯೋಚನೆ ಮಾಡುವಾಗ ನನಗೆ ಒಂದು ಐಡಿಯಾ ಬಂದದ್ದು, ಅದನ್ನು ಡ್ರೈ ಮಾಡುವಂಥ ಮಿಷಿನ್. ಆಲ್ಮೋಸ್ಟ್ ಭಾರತ ದೇಶದಲ್ಲಿ ನಾನು ಆಲ್ಮೋಸ್ಟ್ ಒಂದೂವರೆ ವರ್ಷ ನಾನು ಸುತ್ತಾಡಿದ್ದೇನೆ. ಬೇರೆ ಈ ಮೆಷಿನ್ ಎಲ್ಲಿ ಸಿಗ್ತದೆ, ಯಾವ ಥರ ಅದರ ವರ್ಕಿಂಗ್ ಹೇಗೆ ಅಂದರೆ ಸ್ವಲ್ಪ ಕಾನ್ಸೆಪ್ಟ್ ಇತ್ತು. ಅದನ್ನು ಸ್ವಲ್ಪ ಬೇರೆಯವರಿಗೆಲ್ಲ ಹೇಳಿ 2-3 ಶಾಪ್ನವರಿಗೆ ಹೇಳಿ ನಾನು ಪಟಿಯಾಲದಿಂದ ಒಂದು ಈ ಮೆಷಿನನ್ನು ಪರ್ಚೇಸ್ ಮಾಡಿರೋದು. ನೀವಲ್ಲಿ ಕಾಣ್ತಾ ಇರೋದು ಮೆಷಿನು. ನಾವು ಆ ಮೆಷಿನಿಗೆ ಈಗ ಸ್ಲರಿ ನೀರು ಅಥವಾ ಸೆಗಣಿಯನ್ನು ಹಾಕಿದರೆ ಆ ಸೆಗಣಿ ಡ್ರೈ ಆಗಿ ನಿಮಗೆ ಪೌಡ್ರ್ ಥರ ಬಂದು ಬೀಳ್ತದೆ. ಅದರಲ್ಲಿ ಒಂದು 12 to 15% ಮಾಯ್ಶ್ಚರ್ ಕಂಟೆಂಟ್ ಇರ್ತದೆ. ಕೆಲವರಿಗೆ ಡೌಟ್ ಬರ್ಬೋದು, ಆ ಸೆಗಣಿಯಿಂದ ನೀರು ತೆಗೆದ್ರೆ ಅದರ ನ್ಯೂಟ್ರಿಯೆಂಟ್ಸ್ ಎಲ್ಲ ಹೋಗ್ತದ ಅಂತ. ಆ ಥರ ಎಲ್ಲ ಏನೂ ಇಲ್ಲ. ನಿಮಗೆ ಅದರಲ್ಲಿ ಇದ್ದ ಎಕ್ಸೆಸ್ ನೀರನ್ನು ತೆಗೆದು ನಮಗೆ ಪೌಡ್ರ್ ಮಾಡಿ ಕೊಡ್ತದೆ. ಕಳೆದ 2 ವರ್ಷಗಳಿಂದ ಪೂರ್ಣ ಪ್ರಮಾಣದಲ್ಲಿ ಹೈನುಗಾರಿಕೆಯಲ್ಲಿ ತೊಡಗಿಕೊಂಡಿರುವ ಜಯಗುರು ಮನೆಯಲ್ಲಿ 130 ಗೋವುಗಳಿವೆ. ದಿನಕ್ಕೆ 750 ಲೀಟರ್ ಹಾಲು ಡೇರಿಗೆ ನೀಡುತ್ತಿದ್ದಾರೆ. ಸಗಣಿಯನ್ನ ಹುಡಿ ಗೊಬ್ಬರ ಮಾಡುವುದರಿಂದ ಸಾಗಾಣಿಕೆಗೂ ಸುಲಭವಾಗುತ್ತದೆ. ವಾಸನೆ ಇರುವುದಿಲ್ಲ. ತೋಟಕ್ಕೆ ಸುಲಭವಾಗಿ ಹಾಕಬಹುದು. ಜೊತೆಗೆ ಗೋನಂದಾಜಲವನ್ನ ಕೂಡ ಬಳಸುತ್ತಿದ್ದು, ಇವೆಲ್ಲ ಬಳಕೆಯಿಂದ ತೋಟದಲ್ಲಿ ಇಳುವರಿ ಹೆಚ್ಚಳಗೊಂಡಿದೆ. ಭೂಮಿಯ ಫಲವತ್ತತೆ ಅಧಿಕವಾಗಿ ಮುಂದಕ್ಕೆ ಇದೇ ಪ್ರಯೋಗಗಳನ್ನು ದೊಡ್ಡ ಮಟ್ಟದಲ್ಲಿ ಮುಂದುವರಿಸುವ ಉದ್ದೇಶವಿದೆ ಎನ್ನುತ್ತಾರೆ ಯುವ ಕೃಷಿಕ ಜಯಗುರು ಆಚಾರ್. ನಮ್ಮ ಡೈರಿಯಿಂದ
ಸೆಗಣಿ ಅಂತಂದು ಇಲ್ಲಿ ಸ್ಟೋರ್ ಮಾಡಿರ್ತೇವೆ. ಮುಂಚೆಲ್ಲ ಏನು ಮಾಡ್ತಿದ್ದೇವೆ ಅಂತ ಇಲ್ಲಿಂದಲೇ ಡೈರೆಕ್ಟಾಗಿ ನಾವು ಲಾರಿಗೆ ಅಥವಾ ಪಿಕಪ್ಗೆ ಅಥವಾ ಬುಟ್ಟಿಯಲ್ಲಿ ಲೋಡ್ ಮಾಡಿ ಬೇರೆ ಬೇರೆ ಕಸ್ಟಮರ್ಸ್ಗೆ ಸೇಲ್ ಮಾಡ್ತಿದ್ದೆವು. ಈಗ ಅದನ್ನು ಅದರ ನೀರು ತೆಗೆದು ಅಂದರೆ ಸ್ವಲ್ಪ ಡ್ರೈ ಮಾಡಿ ಆ ಮೆಷಿನಿಗೆ ಹಾಕಿ ಬೇಕಾದಾಗೆ ಗೋಣಿಯಲ್ಲಿ ತುಂಬಿಸಿ ಸೇಲ್ ಮಾಡ್ತಾ ಇದ್ದೇವೆ. ಇವಾಗ ಕಸ್ಟಮರ್ಸ್ ಯಾವ ಥರ ಹೇಳ್ತಾರೆ ಆ ಥರ ಅವರಿಗೆ ಸೇಲ್ ಮಾಡಿ ಕೊಡ್ತೇವೆ. ಸೈಲೇಜ್ ಅಂತ ಹೇಳಿದರೆ ನಾವು ಜೋಳದ ತೆನೆಯನ್ನು ತಂದು ಹುಡಿ ಮಾಡಿ ಸ್ಟೋರ್ ಮಾಡಿಡುವಂಥದ್ದು. ಇದನ್ನು ಏರ್ಟೈಟ್ ಆಗಿ ಸ್ಟೋರ್ ಮಾಡಿಟ್ಟರೆ ನಿಮಗೆ 2 ವರ್ಷ 3 ವರ್ಷಕ್ಕೆಲ್ಲ ಏನು ಹಾಳಾಗೋದಿಲ್ಲ, ಗಾಳಿ ಹೋಗಬಾರ್ದು. ಇದನ್ನು ಮಾಡೋದು ಹೇಗೆ ಅಂತ ಹೇಳಿದರೆ, ಹುಡಿ ಮಾಡಿ ಇದಕ್ಕೆ ಒಂದು ಸೈಲೇಜ್ ಕಲ್ಚರ್ ಅಂತೇಳಿ ಬರುತ್ತೆ ಪೌಡ್ರಾಗೆ. ಅದೊಂದು 1 ಟನ್ನಿಗೆ 100 ಗ್ರಾಮ್ ಹಾಕಿದರೆ ಸಾಕು. ಇಲ್ಲದಿದ್ದರೆ 1 ಟನ್ನಿಗೆ 5 kg ಬೆಲ್ಲದ ನೀರು, 5 kg ಉಪ್ಪಿನ ನೀರನ್ನು ಹಾಕಿ ಮಿಕ್ಸ್ ಮಾಡಿ ಹೀಗೆ ನಾವು ಏರ್ಟೈಟ್ ಆಗಿ ಸ್ಟೋರ್ ಮಾಡಿಡಬೇಕು. ಸ್ಟೋರ್ ಮಾಡಿ ಇಟ್ಟು 1 ತಿಂಗಳಾದ ಮೇಲೆ ಓಪನ್ ಮಾಡಿದರೆ ಈ ಥರ ಸೈಲೇಜ್ ಆಗಿ ಬರ್ತದೆ. ಇದನ್ನು ನಮ್ಮ ನಾರ್ಮಲ್ ನೇಪಿಯರ್ ಹುಲ್ಲಾಗಿರ್ಬೋದು, ಸಂಪೂರ್ಣ ಹುಲ್ಲಾಗಿರ್ಬೋದು, ಹುಲ್ಲಿನ ಬಗತೆಗೆ ಇದನ್ನು ದನಗಳಿಗೆ ಹಾಕಿದರೆ ಇದರಲ್ಲಿ ವಿಟಮಿನ್ಸ್ ಎಲ್ಲ ಹೈಯೆಸ್ಟ್ ಇರುತ್ತೆ ಅಂತ ಲೆಕ್ಕ. ಇಂಜಿನಿಯರಿಂಗ್ ಪದವೀಧರ ಜಯಗುರಾಚಾರ್ ಕಂಪನಿಯೊಂದರಲ್ಲಿ ಉದ್ಯೋಗದಲ್ಲಿದ್ದರು. 2019ರಲ್ಲಿ ವೃತ್ತಿಗೆ ವಿದಾಯ ಹೇಳಿ ತನ್ನ ತಂದೆ ನಡೆಸುತ್ತಿದ್ದ ಹೈನುಗಾರಿಕೆಗೆ ಸಾಥ್ ನೀಡಲು ಆರಂಭಿಸಿದ್ರು. ತನ್ನ ಕೃಷಿ ಭೂಮಿಯನ್ನ ರಾಸಾಯನಿಕ ಮುಕ್ತ ಮಾಡಬೇಕು ಎಂಬ ಕನಸು ಹೊತ್ತು ಈಗ ಸಾವಯವ ಕೃಷಿಯತ್ತ ಒಲವು ತೋರಿದ್ದಾರೆ. ಅದಕ್ಕಾಗಿ ಸಗಣಿ ಗೊಬ್ಬರದ ಹಲವು ಪ್ರಯೋಗಕ್ಕೆ ಮುಂದಾಗಿದ್ದಾರೆ. ಸಗಣಿ ಹುಡಿ, ಸ್ತರಿ ತಯಾರಿಸಿ ಅಗತ್ಯ ಇರುವವರಿಗೆ ಮಾರಾಟ ಮಾಡುತ್ತಿದ್ದಾರೆ. ಮುಂದಕ್ಕೆ ದ್ರವರೂಪಿ ಗೊಬ್ಬರ ತಯಾರಿಸುವ ಪ್ರಯೋಗ ಆರಂಭಿಸಿದ್ದಾರೆ. ಆ ಮೂಲಕ ಗೋ ಆಧಾರಿತ ಕೃಷಿ ಕ್ರಾಂತಿಗೆ ಮುಂದಡಿಯಿಟ್ಟಿದ್ದಾರೆ. ಅನೀಶ್, ವಿ4 ನ್ಯೂಸ್, ಪುತ್ತೂರು.